ಸರ್ಕಾರಿ ಜಾಗಿಡು ಇಲ್ಲು ಕಟ್ಟೊಂದು ಬಡವೀರ್ ಸಂದಾಯನ ಆರ್ಜಿಲು ಕುಮ್ಕಿ ಗೋಮಾಳ ಡೀಮ್ಡ್ ಕಾರ್ಡ್ CRZ ಪ್ರದೇಶವು ಸುತ್ತುಗೂ ಸಂಬಂಧಪಟ್ಟದಿತ್ತಂಡ ಅವಿನ ಇನ್ಕಾರ ಮಲ್ಪನ ಕಂದಾಯ ಮಂತ್ರಿಯರ್ನ ಸುತ್ತೋಲಿನ ಪಿರದೆಪ್ಪೊಳೊಂದು ವಿಧಾನ ಪರಿಷತ್ ಎದುರು ಪಕ್ಷ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ ಒತ್ತಾಯ ಮಲ್ತಿದ್ದಾರೆ. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಫೀಸರ್ ಗುರುವಾರ ವಿಧಾನ ಪರಿಷತ್ ಎದುರು ಪಕ್ಷ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ ಸುದ್ದಿಕೂಟೋಡು ಪಾತಿರ್ದು ಸರ್ಕಾರಿ ಜಾಗೆಡು ಇಲ್ಲಿ ಕಟ್ಟದು ವಾಸಮಲ್ತೊಂದಿಪ್ಪನ ಬಡವೇರು ಸಂದಾಯನ ಅರ್ಜಿಲು ಕುಮ್ಕಿ ಗೋಮಾಳ ಡೀಮ್ಡ್ ಕಾರ್ಡ್ CRZ ಪ್ರದೇಶ ಸುತ್ತುಗು ಸಂಬಂಧಪಟ್ಟದಿತ್ತನ ಅವೇನು ಇನ್ಕಾರ ಮಲಪಂಚ ಕಂದಾಯ ಮಂತ್ರಿ ಇರುಪಿದಾಡ್ಪಾಯಿನ ಸುತ್ತೋಲಿನ ಕೂಡ್ಲು ಪಿರದಿಪ್ಪಡು ಕಂದಾಯ ಮಂತ್ರಿ RV ದೇಶಪಾಂಡೆ ಅರ್ಜಿಲನ ತಿರಸ್ಕಾರಗೂ ಸುತ್ತೋಲೆಪಿದಡ್ಪಾದು ಬಡವೀರ್ನ ವಿರೋಧ ನೀತಿಡು ಪೋಂದುಲ್ಲೇರು ದೂರಿಯರು ಡೀಮ್ಡ್ ಕಾಂಡ್ ಪಿದೈ ಉಪನ ಪ್ರದೇಶನ ಬಗೆಟ್ ಜಿಲ್ಲಾಧಿಕಾರಿಗಳು ಸರ್ಕಾರಗೂ ವರದಿ ಸಂದಾದಿತ್ತನಲ್ಲ ಇಡೇ ಮುಟ್ಟ ಅವೇನು ಒತ್ತೊಂದುಜಿ ದಕ್ಷಿಣ ಕನ್ನಡ ಜಿಲ್ಲೆಡು 34,850 ಹೆಕ್ಟೇರ್ ಒಡಿಪುಡು 34,000 ಹೆಕ್ಟೇರ್ ಶಿವಮೊಗ್ಗಡು 1 ಲಕ್ಷ ಹೆಕ್ಟೇರ್ ಪ್ರದೇಶ ಡೀಮ್ಡ್ ಕಾರ್ಡ್ ಗುಣಲಕ್ಷಣ ಹೊಂದುದಿಜ್ಜಿಂದು ಅವ್ವಾವು ಜಿಲ್ಲೆಲಿನ ಅಧಿಕಾರಿಗಳು ವರದಿ ಸಂದಾದಿತ್ತೇರು ಆಂಡ ಸರ್ಕಾರ ಈ ಬಗೆಟ್ ಕ್ರಮದ ತುನೆರೆ ದುಂಬುಪಿರ ತೂಪು ನಡೆದವರ ಲಕ್ಷಗಟ್ಲೆ ಜನಕ್ಲಿನ ವಾಸ ಇಂಚಿಲತ್ತು ಆತನಂದು ಕೋಟ ಶ್ರೀನಿವಾಸ ಪೂಜಾರಿ ಪಂಡೇರು. ಕೇಂದ್ರ ಸರ್ಕಾರದ ಅನುದಾನವನ್ನು ತೆಗೆದುಕೊಂಡು ಬಂದು ಅದರ ಅನುಷ್ಠಾನ ಮಾಡಲಿಕ್ಕೆ ಪ್ರಥಮ ಹಂತದಲ್ಲಿ ಅತ್ಯಂತ ಉತ್ಸಾಹದಲ್ಲಿ ಕಾರ್ಯನಿರ್ವಹಿಸಬೇಕಾದಂಥ ಒಂದು ರಾಜ್ಯ ಸರ್ಕಾರ ಕೇಂದ್ರದ ಆರ್ಥಿಕ ನೆರವಿನೊಡದೆ ಇರುವಂಥ ಮಂಗಳೂರು ಸ್ಮಾರ್ಟ್ ಸಿಟಿಯ ಯೋಜನೆಯನ್ನು ಪೂರ್ಣಗೊಳಿಸುವುದಿರಲಿ, ಅದರ ಪರಿಪೂರ್ಣ ಯೋಜನೆಗೆ ಬೇಕಾದಂಥ ನಕ್ಷೆಗಳನ್ನು ತಯಾರು ಮಾಡುವುದು ಸೇರಿದಂತೆ ಆಡಳಿತಾತ್ಮಕವಾದ ಮಂಜೂರಾತಿಗಳು, ಕಾಮಗಾರಿಯ ಟೆಂಡರ್ಗಳು, ಆ ಕಾಮಗಾರಿಯ ಕೈಗೆತ್ತಿಕೊಳ್ಳುವಿಕೆ, ಇದರ ಪೂರ್ಣ ಅಧ್ಯಯನ ಮಾಡಿ ಆ ಸ್ಮಾರ್ಟ್ ಸಿಟಿಯನ್ನು ರಚನೆ ಮಾಡಲಿಕ್ಕೆ ಬೇಕಾದಂಥ ಒಬ್ಬ ಪೂರ್ಣ ಪ್ರಮಾಣದ MDಯನ್ನೇ ನೇಮಕ ಮಾಡಲಿಕ್ಕೆ ರಾಜ್ಯ ಸರ್ಕಾರ ವಿಫಲಾಗಿದೆ. ಆಗ ಈಗಿರುವಂಥ ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಅದರ ಚಾರ್ಜ್ ಕೊಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಕಣ್ಣಾರೆ ಕಂಡು ಮಾಡಿರುವಂಥ ವರದಿ ಶೌಚಾಲಯದ ಒಳಗೆ ಅಡಿಗೆ ಪಾತ್ರೆಗಳಿರುವುದನ್ನು ಕಂಡೆ, ಮನೆ ಕೊಡ್ತೇನೆ, ಶೌಚಾಲಯದ ಒಳಗೆ ಅಡಿಗೆ ಪಾತ್ರೆ ಇರುವುದನ್ನು ಕಂಡೆ, ಮಕ್ಕಳಿಗೆ ಬಟ್ಟೆಗಳು ಹೋಗಿ ಒಂದು ರೀತಿಯ ಪುಡಿಯಾಗಿ ಅವರೆಲ್ಲ ಕೊಳತು ಹೋಗಿರುವುದನ್ನು ಕಂಡೆ, ಬಟ್ಟೆಗಳಿಟ್ಟಿರುವಂಥದ್ದನ್ನು, ಮಕ್ಕಳ ಜೊತೆಯಲ್ಲೇ ಪ್ರಾಣಿಗಳು ವಾಸ್ತವ್ಯ ಮಾಡುವಂಥ ಬದುಕುಗಳನ್ನು ಕಂಡೆವು. ಆ ಹೆಣ್ಮಕ್ಕಳ ದುರವಸ್ಥೆಯನ್ನು ನೋಡಲಿ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡಲಿಕ್ಕೆ ಅಡುಗೆಯವರಿಲ್ಲ, ಸುಪರ್ದಿನ ಮಾಡಲಿಕ್ಕೆ ವಾರ್ಡನ್ಗಳಿಲ್ಲ, ಹೆಣ್ಮಕ್ಕಳ ಹಾಸ್ಟೆಲ್ಗೆ ಕಾವಲುಗಾರರಿಲ್ಲ. ಇಂಥ ವ್ಯಾಪಕವಾದಂಥ ಭ್ರಷ್ಟಾಚಾರ, ವಂಚನೆ, ಮೋಸ, ನರಕ ಸದೃಶವಾದ ವಾತಾವರಣ